ಈ 3 ಮ್ಯೂಸಿಯಂ ಸಂಬಂಧಿ ಪ್ರಶ್ನೆಗಳಿಗೂ ಒಂದೇ ಉತ್ತರ. ಅದು ಪಶ್ಚಿಮ ಬಂಗಾಳದ ಕೋಲ್ಕತ್ತಾದ ಇಂಡಿಯನ್ ಮ್ಯೂಸಿಯಂ ಎಂಬುದಾಗಿದೆ. 1814ರಲ್ಲಿ ಆರಂಭವಾದ ಇದರಲ್ಲಿ ಪುರಾತನ ಚಾರಿತ್ರಿಕ ವಸ್ತುಗಳು, ಕಲಾವಸ್ತುಗಳು, ಪಳೆಯುಳಿಕೆಗಳು, ಮಮ್ಮಿಗಳು, ಪುರಾತನ ಬರೆ ಚಿತ್ರಗಳೆಲ್ಲ ಇವೆ. 1784ರಲ್ಲಿ ಸರ್ ವಿಲಿಯಂ ಜೋನ್ಸ್ ಏಷಿಯಾಟಿಕ್ ಸೊಸೈಟಿಯನ್ನು ಸ್ಥಾಪಿಸಿದ್ರು. ಅದು ವಸ್ತು ಸಂಗ್ರಹ ಆರಂಭಿಸಿ 1814ರಲ್ಲಿ ಮ್ಯೂಸಿಯಂ ಆರಂಭಿಸಿತು. ಮೊದಲ ನಿರ್ವಾಹಕ ಡಚ್ ಸಸ್ಯಶಾಸ್ತ್ರಜ್ಞ ನಾಥ್ವೇಲ್ ವಾಲೆಜ್. 1866ರಲ್ಲಿ ಬ್ರಿಟಿಷರು ಭಾರತೀಯ ಮ್ಯೂಸಿಯಂ ಕಾಯ್ದೆ ತಂದು ಇದಕ್ಕೆ ಹಣ ಒದಗಿಸಿದ್ರು. 1875ರಲ್ಲಿ ಚೌರಂಗಿ ರಸ್ತೆಯ ಈಗಿನ ಕಟ್ಟಡ ಕಟ್ಟಿ ಮುಗಿಸಲಾಗಿದೆ. ಐಡಿಯಲ್ ಐಸ್ ಕ್ರೀಮ್, ಮಿಲ್ಕಿ ವೇ ಟು ಯುವರ್ ಹಾರ್ಟ್. With a variety of fruits and flavored with rich crunch and chips, they treat your taste buds. Ideal ice cream.